ಅಮೂಲ್ಯ ಲಿಯೋನ್ ಎಂಬಾಕೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿರುವುದನ್ನು ದೇಶದ್ರೋಹವೆಂದು ಪರಿಗಣಿಸಿ ಆಯೋಜಕನ ಸಹಿತ ಅಮೂಲ್ಯ ಲಿಯೋನ್ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಯುವ ಮೋರ್ಚಾ ಮಂಗಳೂರು ನಗರ ಉತ್ತರ ಮಂಡಲದ ಅಧ್ಯಕ್ಷ ಭರತ್ರಾಜ್ ಕೃಷ್ಣಾಪುರ ನೇತೃತ್ವದಲ್ಲಿ ಸೂರತ್ಕಲ್ ಠಾಣಾಧಿಕಾರಿ ಚಂದ್ರಪ್ಪ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು। ಈ ಸಂದರ್ಭ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಂಜಿತ್, ಕಾರ್ಪೊರೇಟರ್ ವರುಣ್ ಚೌಟ, ಮುಖಂಡರಾದ ಉಮೇಶ್ ದೇವಾಡಿಗ, ಪ್ರಜ್ವಲ್, ಉದಯ್ ಆಳ್ವಾ, ತಿಲಕ್ ರಾಜ್, ಅಮೀನ್, ಭಾಸ್ಕರ ಕೊಟ್ಯಾನ್, ಸಂದೇಶ್ ದೇವಾಡಿಗ, ಹರಿಪ್ರಸಾದ್, ರಾಕೇಶ್, ದಿವ್ಯಶ್ರೀ ಮತ್ತಿತರರು ಉಪಸ್ಥಿತರಿದ್ದರು। ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಕ್ಬರ್ ಪಾಷಾ ಜೆಡಿಎಸ್ನ ಕಾರ್ಪೊರೇಟರ್ ಸಿಎ ವಿರುದ್ಧದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಆ ಪ್ರತಿಭಟನೆಯಲ್ಲಿ ಅಮೂಲ್ಯ ಲಿಯೋನ ಭಾಗವಹಿಸಿದ್ರು। ಆ ಕಾರ್ಯಕ್ರಮದಲ್ಲಿ ಅಕ್ಬರ್ ಓವೈಸಿ ಕೂಡ ಭಾಗವಹಿಸಿದ್ದ। ಆ ಸಂದರ್ಭದಲ್ಲಿ ಆ ಪ್ರತಿಭಟನಾ ಸಭೆಯಲ್ಲಿ ಇಲ್ಲಿ ಅಮೂಲ್ಯ ಲಿಯೋನ ಪಾಕ್ ಪರ ಘೋಷಣೆಯನ್ನು ಕೂಗ್ತಾಳೆ, ಪಾಕ್ ಜಿಂದಾಬಾದ್ ಅಂತ ಹೇಳ್ತಾಳೆ। ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ಎಲ್ಲ ಸೌಲಭ್ಯವನ್ನು ಪಡೆದಂಥ ಲಿಯೋನ ಪಾಕ್ ಪರ ಜಿಂದಾಬಾದ್ ಕೂಗ್ತಾರೆ। ಯಾಕಂದರೆ ನಮ್ಮಂಥ ಕಾರ್ಯಕರ್ತರು ದೇಶಕ್ಕೋಸ್ಕರ ಪ್ರಾಣ ಕೊಡಲು ಕೂಡ ನಾವು ರೆಡಿ ಇರುವಾಗ ಇಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಹುಟ್ಟಿ ಆ ಭಾರತಾಂಬೆಯ ಈ ಪುಣ್ಯಭೂಮಿಯಲ್ಲಿ ಜನಿಸಿ ಪಾಕ್ ಪರ ಘೋಷಣೆ ಕೂಗುವುದು ಎಷ್ಟು ಸಮಂಜಸ ಅಂತ ನಮಗೆ ಅರ್ಥ ಆಗ್ತದೆ। ಇದರ ಬಗ್ಗೆ ಅವಳನ್ನು ಗಡೀಪಾರು ಮಾಡಬೇಕು। ಅದರ ಜೊತೆಗೆ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಏನಿದೆ ಅಕ್ಬರ್ ಪಾಷಾ ಅವನು ಕೂಡ ಬಂಧನವಾಗಬೇಕು। ಆ ಸಭೆಯಲ್ಲಿ ಭಾಗವಹಿಸಿದಂಥ ಓವೈಸಿಯನ್ನು ಕೂಡ ಬಂಧಿಸಬೇಕು। ಇದರ ಬಗ್ಗೆ ಯುವ ಮೋರ್ಚಾ ನಾವು ಬಲವಾಗಿ ಇದನ್ನು ಖಂಡಿಸ್ತೇವೆ। ಅವರನ್ನು ಗಡೀಪಾರು ಮಾಡಬೇಕು ಅಂತ ಈ ಮೂಲಕ ನಾವು ವಿನಂತಿ